ಈ ರಸ್ತೆ ಬದಿಯಲ್ಲಿ ನಡೆದು ಬಂದರೆ ನೀವು ಖಂಡಿತ ಮನೆಗೆ ವಾಪಸ್ಸಾಗಿ ಬಟ್ಟೆ ಬದಲಾಯಿಸಿಕೊಂಡು ಬರಲೇಬೇಕು. ರಸ್ತೆ ವಿಸ್ತಾರವಾಗಿದೆ ಎಂದು ನಿಮ್ಮ ವಾಹನದ ಎಕ್ಸಲೇಟರ್ ಅಧಮಿ ಶರವೇಗದಲ್ಲಿ ಬಂದರೆ ಅಪಾಯ ಗ್ಯಾರಂಟಿ. ಕಳೆದ ಬೇಸಿಗೆಯಲ್ಲಿ ಅಗಲೀಕರಣಗೊಂಡು ವಾಹನ ಸವಾರರ ಪಾಲಿಗೆ ಸ್ವರ್ಗದಂತೆ ಕಾಣುತ್ತಿದ್ದ ರಸ್ತೆ ಒಂದೇ ಮಳೆಗಾಲಕ್ಕೆ ಅದರ ಅಂದ ಕಳೆದುಕೊಂಡು ಪಾದಚಾರಿಗಳಿಗೆ, ಬೈಕ್ ಸವಾರರಿಗೆ ನರಕದಂತೆ ಕಾಣುತ್ತಿದೆ. ನಾವಿವತ್ತು ನಿಮಗೆ ತೋರಿಸುತ್ತಿದ್ದೀವಿ ಡೇಂಜರ್ ಆಗಿ ಪರಿಣಮಿಸುತ್ತಿರುವ ಹೆಮ್ಮಾಡಿ ಟು ನೆಂಪು ಮುಖ್ಯ ರಸ್ತೆಯ ಕುರಿತು. ಹೌದು, ಜಗತ್ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕೆ ಹಾಗೂ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮುಖ್ಯ ರಸ್ತೆ ಇದು. ಈ ದಾರಿಯಲ್ಲಿ ನಿತ್ಯವೂ ಸಾಗುವ ವಾಹನಗಳು ಸಾವಿರಾರು. ಬೈಂದೂರು ಶಾಸಕರ ಮುತುವರ್ಜಿಯಿಂದ ಕಿರಿದಾಗಿದ್ದ ರಸ್ತೆ ಕಳೆದ ಬೇಸಿಗೆಯಲ್ಲಿ ವಿಸ್ತಾರಗೊಂಡು ರಾಜ್ಯ ಹೆದ್ದಾರಿಯಂತೆ ವಾಹನ ಸವಾರರ ಪಾಲಿಗೆ ಸ್ವರ್ಗದಂತೆ ಕಾಣುತ್ತಿತ್ತು. ಆದರೆ ಒಂದೇ ಮಳೆಗಾಲಕ್ಕೆ ಈ ರಸ್ತೆಯ ನಿಜ ಸ್ವರೂಪ ಬದಲಾಗಿಬಿಟ್ಟಿದೆ. ರಸ್ತೆ ಕಾಮಗಾರಿ ಆರಂಭದಿಂದಲೂ ಒಂದಲ್ಲೊಂದು ಸಮಸ್ಯೆಗಳ ಮೂಲಕ ಸುದ್ದಿಯಾಗುತ್ತಲೇ ಇದ್ದ ಹೆಮ್ಮಾಡಿ ಟು ನೆಂಪು ಮುಖ್ಯ ರಸ್ತೆ ಮಳೆಗಾಲದಲ್ಲೇ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಅಲ್ಲಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಚರಂಡಿ ಅವ್ಯವಸ್ಥೆಯಿಂದಾಗಿ ರಸ್ತೆಯ ಮೇಲೆ ನೀರು ನಿಂತ ಪರಿಣಾಮ ವಾಹನ ಸವಾರರು, ಸ್ಥಳೀಯ ನಿವಾಸಿಗಳು, ವರ್ತಕರು, ಪಾದಚಾರಿಗಳು ನಿತ್ಯವೂ ತೊಂದರೆ ಅನುಭವಿಸುತ್ತಿದ್ದಾರೆ. ಮೊದಲಿದ್ದ 5 ಮೀಟರ್ ರಸ್ತೆಯನ್ನ 7 ಮೀಟರ್ಗೆ ಅಗಲೀಕರಣಗೊಳಿಸಿ 42 ಕೋಟಿ ರೂಪಾಯಿ ವೆಚ್ಚದ ಒಟ್ಟು ಯೋಜನೆಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 2 ರಸ್ತೆ ಸೇರಿದಂತೆ ಒಟ್ಟು 4 ರಸ್ತೆಗಳಿಗೆ ಮೊದಲು ಅನುದಾನ ಮಂಜೂರಾಗಿತ್ತು. ಮೊದಲ ಬೇಡಿಕೆಯನ್ನ 7 ಮೀಟರ್ ವಿಸ್ತೀರ್ಣ ಇದ್ದ ರಸ್ತೆಯನ್ನ ಶಾಸಕರ ಶಿಫಾರಸಿನ ಮೇರೆಗೆ ಆ ಬಳಿಕ 11.5-12 ಮೀಟರ್ಗೆ ವಿಸ್ತರಿಸಲಾಯಿತು. ಹೆಮ್ಮಾಡಿಯಿಂದ ನೆಂಪುವಿನ ತನಕವೂ 11 ಮೀಟರ್ ವಿಸ್ತರಿಸಿ ರಸ್ತೆ ಅಗಲೀಕರಣ ಕಾಮಗಾರಿಯನ್ನ ನಡೆಸಲಾಗಿತ್ತು. ಇನ್ನು 1.5 ಕಿಲೋಮೀಟರ್ ರಸ್ತೆ ಒಣಸೆಯಿಂದ ಮುಂದುವರಿದು ಆಗಬೇಕಿದ್ದು ಆ ಕಾಮಗಾರಿ ಇನ್ನು ಅರ್ಧದಲ್ಲೇ ನಿಂತಿದೆ. ಅಷ್ಟರಲ್ಲೇ ಈ ರಸ್ತೆ ಕಾಮಗಾರಿಯಲ್ಲಿ ನಡೆದ ಕಳಪೆ ಕಾಮಗಾರಿ ಇದೀಗ ಬಟಾಬಯಲಾಗಿದೆ. ಇದು ಜಗತ್ಪ್ರಸಿದ್ಧವಾದ ಕೊಲ್ಲೂರು ಮೂಕಾಂಬಿಕೆ ಹೋಗುವ ರಸ್ತೆ. ಈ ರಸ್ತೆಯನ್ನು ಮಾಡಿದವರು ಆದಷ್ಟು ಬೇಗ ಕ್ರಮ ತಗೊಳ್ಬೇಕು. ಏನಂತ ಹೇಳಿದರೆ ಇಲ್ಲಿ ಹೊಂಡ ಬೈದು ತುಂಬ ಸಾರ್ವಜನಿಕರಿಗೆ ಉಪದ್ರ ಆಗ್ತಾ ಇದೆ. ಹಾಗೆಯೇ ಮಕ್ಕಳಿಗೆ ತುಂಬ ನೀರು ಆಗ್ತಾ ಇದೆ. ಮನೆ ಮತ್ತೆ ಪುನಃ ಮನೆ ಹೋಗಿ ಚೇಂಜ್ ಮಾಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಸಮಾಧಾನ ಮಾಡಬೇಕಾಗಿದೆ. ಕೊಲ್ಲೂರು ಮುಖ್ಯ ರಸ್ತೆ ಹೆಮ್ಮಾಡಿಯಿಂದ ನೆಂಪುವಿನ ತನಕ ರಸ್ತೆ ಕಾಮಗಾರಿ ನಡೆಸುವಾಗ ಮರಗಳನ್ನ ಕಡಿದು ಆ ಬಳಿಕ ಸರಿಯಾಗಿ ಸಮತಟ್ಟುಗೊಳಿಸದೆ ಹಾಗೆಯೇ ಗಡಿಬಿಡಿಯಲ್ಲಿ ಡಾಮರು ಹಾಕಿದ ಹಿನ್ನೆಲೆ ಇಂದು ಈ ಸಮಸ್ಯೆ ತಲೆದೂರಿದೆ. ಮರ ಕಡಿದ ಸ್ಥಳದಲ್ಲಿ ಅಲ್ಲಲ್ಲಿ ರಸ್ತೆ ಕುಸಿದಿದ್ದು, ಮಳೆಗಾಲದಲ್ಲಿ ಕುಸಿದ ಸ್ಥಳದಲ್ಲಿ ನೀರು ನಿಂತು ಸವಾರರು ಮತ್ತು ಪಾದಚಾರಿಗಳಿಗೆ ಅಪಾಯಕ್ಕೆ ಆಹ್ವಾನಿಸುವಂತಿದೆ. ಹೆಮ್ಮಾಡಿಪೇಟೆಯ ಕೂಗಳತೆಯ ದೂರದ ಕೊಲ್ಲೂರು ಮುಖ್ಯ ರಸ್ತೆಯ ಸಮೀಪದಲ್ಲೇ ಇರುವ ಕ್ಯಾಂಟೀನ್ ಹಾಗೂ ಗ್ಯಾರೇಜ್ ಮುಂಭಾಗದ ರಸ್ತೆಯಲ್ಲೇ ಈ ಸಮಸ್ಯೆ ಎದುರಾಗಿದ್ದು, ನಿತ್ಯವೂ ಇವರಿಗೆ ಮಳೆ ನೀರಿನ ಸಿಂಚನ ತಪ್ಪಿದಲ್ಲ. ಈ ರಸ್ತೆಯ ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದಾಗಿ ಜನಸಾಮಾನ್ಯರು ಅನುಭವಿಸುತ್ತಿರುವ ಸಂಕಷ್ಟಗಳ ಕುರಿತು ವಿ4 ನ್ಯೂಸ್ ವಾಹಿನಿ ಕಳೆದ 10 ದಿನಗಳ ಹಿಂದೆಯಷ್ಟೇ ವಿಶೇಷ ವರದಿ ಪ್ರಕಟಿಸಿ ಸಂಬಂಧಪಟ್ಟವರ ಗಮನ ಸೆಳೆದಿತ್ತು. ಆ ಬಳಿಕ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನಾವಡರ ಅಂಗಡಿ ಸಮೀಪ ಮಾಧ್ಯಮಗಳ ಕಣ್ಣಿಗೆ ಕಾಮಗಾರಿ ಸರಿಪಡಿಸುವಂತೆ ನಾಟಕ ಮಾಡಿ ಹೋಗಿದ್ದಾರೆ. ಆದರೆ ಸಮಸ್ಯೆ ಮಾತ್ರ ಹಾಗೆ ಬಾಕಿಯಾಗಿದೆ. ನಮಗೆ ತುಂಬ ಹೊಂಡ ಆಗಿದ್ದರಿಂದ ವಾಹನಗಳು ಹೋಗುವಾಗ ನಮಗೆ ತುಂಬ ಸಮಸ್ಯೆ ಬೈಕ್ ಆಗ್ತದೆ. ತುಂಬ ಸಲ ನಾವು ಹೇಳಿದ್ವಿ ಈ ರೋಡಿಗೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಹೇಳಿದ್ವಿ. ಆದರೆ ಅವರು ಏನೂ ಕ್ರಮ ಕೈಗೊಂಡಿಲ್ಲ. ಶಾಲೆ ಮಕ್ಕಳಿಗೆ ಹಂಗೆ ಮೊನ್ನೆ ಒಂದು ಹುಡುಗಿ ಹಂಗೆ ಹೋಗ್ತಾ ಉಂಟು, ಫುಲ್ಲು ಮೈಯೆಲ್ಲ ಚೆಂಡಿಯಾಗಿ ಪುನಃ ವಾಪಸ್ ರಿಟರ್ನ್ ಮನೆಗೆ ಹೋಗಿ ಬೇರೆ ಬಟ್ಟೆಗೆ ಪುನಃ ರಿಟರ್ನ್ ಕಾಲೇಜಿಗೆ ಹೋಗಿಲ್ಲ. ಅದಕ್ಕೆ ತುಂಬ ಸಮಸ್ಯೆ ಇದೆ. ನಾವು ಈಗ ಒಂದು ದಿನ ಬಟ್ಟೆ ಚೇಂಜ್ ಮಾಡ್ತಾ ಆಗಿದೆ. ಮತ್ತು ವೆಹಿಕಲ್ ಎಲ್ಲ ಬಂದು ತುಂಬ ನಮಗೆ ತುಂಬ ಸೆಲೆ ಆಗಿದೆ.
ಒಟ್ಟಿನಲ್ಲಿ ರಸ್ತೆ ಅಭಿವೃದ್ಧಿ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರ ಮಂಜೂರು ಮಾಡುವ ಅನುದಾನ ಎಷ್ಟು ದುರ್ಬಳಕೆಯಾಗುತ್ತಿದೆ ಎನ್ನುವುದಕ್ಕೆ ಹೆಮ್ಮಾಡಿ ಟು ನೆಂಪು ರಸ್ತೆ ಕಾಮಗಾರಿಯೇ ಸಾಕ್ಷಿ. ಈ ರಸ್ತೆ ಅಗಲೀಕರಣ ಬೈಂದೂರು ಶಾಸಕರ ಕನಸಿನ ಯೋಜನೆಯೂ ಹೌದು. ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರು ತಮ್ಮ ಮನೆಯಿಂದ ದಿನನಿತ್ಯವೂ ತಮ್ಮ ಕ್ಷೇತ್ರದ ವಿವಿಧ ಭಾಗಗಳಿಗೆ ಸಂಚರಿಸುವ ಇದೇ ರಸ್ತೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಇದ್ದು ಜನರು ತೊಂದರೆ ಅನುಭವಿಸುತ್ತಿದ್ರು ಅವರ ಗಮನಕ್ಕೆ ಬಾರದಿರುವುದು ಮಾತ್ರ ಅಚ್ಚರಿಯ ಸಂಗತಿ. ಇನ್ನಾದರೂ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರ ಸಂಕಷ್ಟಕ್ಕೆ ಮಿಡಿಯಲಿ ಎನ್ನುವುದೇ ಈ ವರದಿಯ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.